ಇವತ್ತಿನ ರೆಸಿಪಿ ಸಾದಾ ರೈಸ್ನ ಆದಷ್ಟು ಬೇಗನೆ ಮಾಡುವಂತಹ ಸಾದಾ ಪುಳಿಯೋಗರೆ. ಮೊದಲು ಒಂದು ಪ್ಯಾನನ್ನು ಬಿಸಿಗಿಟ್ಟುಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಅದು ಕಾದ ನಂತರ 3-4 ಉದ್ದ ಮೆಣಸು ಕಟ್ ಮಾಡಿ ಹಾಕಿ, ನಂತರ ಅದನ್ನು ಸ್ವಲ್ಪ ಫ್ರೈ ಮಾಡಿ ಸೈಡಿಗಿಡಿ. ನಂತರ ಸಣ್ಣ ಸ್ಪೂನಲ್ಲಿ 1-1.5 ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ಹಾಕಿ, ಅದು ಒಡೆದ ನಂತರ ಅದಕ್ಕೆ ಸ್ವಲ್ಪ ಜಾಸ್ತಿಯೇ ಆಗುವಷ್ಟು ಒಗ್ಗರಣೆ ಸೊಪ್ಪು ಹಾಕಿ. ಒಗ್ಗರಣೆ ಸೊಪ್ಪು ಕಾದ ಮೇಲೆ ಒಂದು ಅರ್ಧ ಕಪ್ ಆಗುವಷ್ಟು ಹುಳಿ ನೀರು ಹಾಕಿ. ಚೆನ್ನಾಗಿ ಕುದಿ ಬಂದ ಮೇಲೆ ನಮಗೆ ಖಾರಕ್ಕೆ ತಕ್ಕಷ್ಟು ಮೆಣಸಿನ ಹುಡಿ, ಸ್ವಲ್ಪ ಜಾಸ್ತಿ ಸಾಂಬಾರು ಹುಡಿ, ನಂತರ ಅರಿಶಿನ ಹುಡಿ ಹಾಕಿ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ತುಂಡು ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಮಸಾಲೆ ಸ್ವಲ್ಪ ಡ್ರೈ ಆದಮೇಲೆ ಅದಕ್ಕೆ ಮೊದಲೇ ಮಾಡಿಟ್ಟ ಅನ್ನವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೊದಲೇ ಹುರಿದಿಟ್ಟ ನೆಲಗಡಲೆ ಹಾಕಿ ಪುನಃ ಮಿಕ್ಸ್ ಮಾಡಿ. ಇನ್ನು 2 ನಿಮಿಷ ಮುಚ್ಚಳ ಮುಚ್ಚಿ ಇಡಿ. ಈಗ ಬಿಸಿ ಬಿಸಿಯಾದ ಪುಳಿಯೋಗರೆ ರೆಡಿ.